ಮೀನುಗಾರರ ಬದುಕು ಶ್ರಮದಾಯಕ. ಈ ಶ್ರಮದ ಬದುಕಿಗೆ ಸಂಕಟಗಳು ಬಂದರೆ ಅತಂತ್ರವಾಗುವುದು ಸಹಜ. ಮೀನುಗಾರರ ಒಳಗಿನ ಜಗಳವೊಂದು ಕಡಲು ದಾಟಿ ತೀರಕ್ಕೆ ಬಂದಿದೆ. ಬುಲ್ ಟ್ರೋಲ್ ಬೋಟ್ಗಳ ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಸೋತಿರುವ ಸಾಂಪ್ರದಾಯಿಕ ಮೀನುಗಾರರು ರೊಚ್ಚಿಗೆದ್ದಿದ್ದಾರೆ. ನಡುಕಡಲಲ್ಲಿ ಈ ರೀತಿ ಕಚ್ಚಾಡುತ್ತಿರುವ ಮೀನುಗಾರರ ಎರಡು ಪಂಗಡಗಳನ್ನು ನೋಡಿ. ಕಡಲಿನ ನಡುವೆ ಮೀನಿಗಾಗಿ ಯುದ್ಧವೇ ನಡೆಯುತ್ತಿದೆ. ಮೀನುಗಾರರ ಎರಡು ಪಂಗಡಗಳದ್ದು ಹೊಟ್ಟೆಪಾಡಿಗಾಗಿ ಹೋರಾಟ. ಆಧುನಿಕ ಮೀನುಗಾರಿಕಾ ಪದ್ಧತಿಗಳಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಅಡ್ಡಿಯಾಗುತ್ತಿದೆ. ಹಾಗಂತಲೇ ಬುಲ್ ಟ್ರೋಲ್ ಬೋಟ್ ಬಳಸಿ ಮೀನು ಹಿಡಿಯುವವರಿಗೆ ನಾಡಧ್ವನಿ ಮೀನುಗಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬುಲ್ ಟ್ರೋಲ್ ಬೋಟ್ಗಳನ್ನು ನಡು ಸಮುದ್ರದಲ್ಲಿ ಬೈಂದೂರಿನ ಮೀನುಗಾರರು ಅಡ್ಡಗಟ್ಟಿದ್ದಾರೆ. ಬೈಂದೂರು ವ್ಯಾಪ್ತಿಯ ಗಂಗೊಳ್ಳಿ ಅರಬ್ಬಿ ಸಮುದ್ರದಲ್ಲಿ ನಡೆದ ಈ ಘಟನೆ ನಿಜಕ್ಕೂ ಮೀನುಗಾರರ ಹೋರಾಟದ ಬದುಕಿನ ಸಾಕ್ಷಿಯಾಗಿದೆ. 40ಕ್ಕೂ ಅಧಿಕ ಬುಲ್ ಟ್ರೋಲ್ ಬೋಟ್ಗಳನ್ನು ತಡೆದು ಸಾಂಪ್ರದಾಯಿಕ ಮೀನುಗಾರರು ವಾಪಸ್ ಕಳುಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಆದೇಶದಂತೆ ಬುಲ್ ಟ್ರೋಲ್ ಪದ್ಧತಿಯಲ್ಲಿ ಮೀನುಗಾರಿಕೆ ಮಾಡುವಂತಿಲ್ಲ. ಅನಧಿಕೃತವಾಗಿ ಬುಲ್ ಟ್ರೋಲ್ ಮಾಡುವುದರಿಂದ ಸಣ್ಣ ಪುಟ್ಟ ಮೀನುಗಾರರಿಗೆ ಸಮಸ್ಯೆಯಾಗುತ್ತದೆ. ನಿರಂತರವಾಗಿ ಬುಲ್ ಟ್ರೋಲ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮೀನಿನ ಸಂತತಿಯು ಅವನತಿಯತ್ತ ಸಾಗಿದೆ. 2 ಬೋಟ್ಗಳಲ್ಲಿ 100 ಮೀಟರ್ ಅಗಲಕ್ಕೆ ಬಲೆಯನ್ನು ಹಾಕಿ ಮೀನು ಹಿಡಿಯುವ ವಿಧಾನವನ್ನು ಬುಲ್ ಟ್ರೋಲ್ ಎನ್ನುತ್ತಾರೆ. ಇದು ಮೀನು ಸಂತತಿಯನ್ನೇ ನಾಶ ಮಾಡುವ ಪದ್ಧತಿಯಾಗಿದೆ. ಟ್ರಾಲ್ ಬೋಟ್ನವರು ಸುಮಾರು 45 ಪೊಸಿಷನ್ 29 ಲಾಂಗ್ನಲ್ಲಿ ಬುಲ್ ಟ್ರೋಲ್ ಮಾಡುತ್ತಿರುವುದು ಪತ್ತೆಯಾಗಿದೆ. ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸ್ವತಃ ಮೀನುಗಾರರೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಸುಮಾರು 40ಕ್ಕೂ ಅಧಿಕ ಟ್ರೋಲ್ ಬೋಟ್ಗಳಲ್ಲಿ ಅಕ್ರಮ ಮೀನುಗಾರಿಕೆ ನಡೆಯುವಾಗ ಅಡ್ಡಿಪಡಿಸಿದ್ದಾರೆ. ಮಂಗಳೂರಿನಿಂದ ಕಾರವಾರದವರೆಗೆ ಬುಲ್ ಟ್ರೋಲ್ ಮಾಡದಂತೆ ಈ ಹಿಂದೆ ಮನವಿಯನ್ನು ಕೂಡ ಮಾಡಲಾಗಿತ್ತು. ರಾಜ್ಯ ಸರ್ಕಾರದ ಆದೇಶದಂತೆ ಬುಲ್ ಟ್ರೋಲ್ ಹಾಗೂ ಲೈಟ್ ಫಿಶಿಂಗ್ ನಿಷೇಧಿಸಿರುತ್ತಾರೆ. ಆದರೆ ಸರ್ಕಾರದ ಆದೇಶವನ್ನು ತಿರಸ್ಕರಿಸಿ ಬುಲ್ ಟ್ರೋಲ್ ಅತಿ ಹೆಚ್ಚು ಬುಲ್ ಟ್ರೋಲ್ ಮಾಡುತ್ತಿದ್ದು, ಅತಿ ತೀರ ಪ್ರದೇಶದಲ್ಲಿ ಬುಲ್ ಟ್ರೋಲ್ ಮಾಡಿ ಮೀನಿನ ಸಂತತಿಯನ್ನು ನಾಶ ಮಾಡುತ್ತಿದ್ದಂಥ ಬುಲ್ ಟ್ರೋಲ್ ಬೋಟುಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ಮಾಧ್ಯಮದಲ್ಲಿ ತಿಳಿಸುತ್ತೇನೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಮೀನಿನ ಸಂತತಿ ನಾಶವಾಗುವುದಲ್ಲದೆ ನಾಡದೋಣಿ ಮೀನುಗಾರರ ಸಂಕಷ್ಟದ ಭೀತಿಯಲ್ಲಿದ್ದಾರೆ. ಅವರಿಗೆ ಈ ಬುಲ್ ಟ್ರೋಲ್ ಹಾಗೂ ಲೈಟ್ ಫಿಶಿಂಗ್ ಅನ್ನು ನಿಷೇಧಗೊಳಿಸಿ ಬಡ ನಾಡದೋಣಿ ಮೀನುಗಾರರ ಪರವಾಗಿ ಸರ್ಕಾರ ನಿಲ್ಲಬೇಕಾಗುವ ಪರಿಸ್ಥಿತಿ ಬಂದಿದೆ. ಇದನ್ನು ನಿಲ್ಲಿಸದೇ ಇದ್ದಲ್ಲಿ ಬಡ ನಾಡದೋಣಿ ಮೀನುಗಾರರು ಮಂಗಳೂರಿನಿಂದ ಕಾರವಾರ ತನಕ ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಬರುವ ದಿನಗಳು ಕಾಡುತ್ತಿವೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಮೀನುಗಾರರು ಆ ಭಾಗದಲ್ಲಿ ಈಗಾಗಲೇ ಅಧಿಕಾರ ಮಟ್ಟದಲ್ಲಿ ಅಧಿಕಾರಿಗಳಿಗೂ ಎಲ್ಲರಿಗೂ ಮನವಿ ಕೊಟ್ಟು ಎಚ್ಚರಿಸಿದ್ದಾರೆ. ಇನ್ನು ಮುಂದೆ ಅದನ್ನು ನಿಲ್ಲಿಸದೇ ಹೋದಲ್ಲಿ ನಮ್ಮ ನಾಡದೋಣಿ ಮೀನುಗಾರರು ಬೀಡಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಒಂದೇ ಬರುತ್ತದೆ. ಅದನ್ನು ಈ ಸರ್ಕಾರ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಅದನ್ನು ಉಲ್ಲಂಘಿಸಿರುವ ಬುಲ್ ಟ್ರೋಲ್ ಹಾಗೂ ಲೈಟ್ ಫಿಶಿಂಗ್ ಅನ್ನು ನಿಷೇಧಿಸಬೇಕಾಗಿದೆ. ಇಲ್ಲದಿದ್ದರೆ ನಾವು ರಸ್ತೆಗಿಳಿದು ಹೋರಾಟ ಮಾಡುವುದು ಅತಿ ಹತ್ತರ ದಿನ ಬರುತ್ತದೆ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ಒಟ್ಟಾರೆಯಾಗಿ ಈ ಸಂಘರ್ಷಕ್ಕೆ ಸರ್ಕಾರದ ಮಧ್ಯಪ್ರವೇಶ ಅಗತ್ಯವಿದೆ. ಇಲ್ಲವಾದರೆ ಹೊಟ್ಟೆಪಾಡಿನ ಬದುಕಿಗಾಗಿ ಮೀನುಗಾರ ಸಮುದಾಯದವರೇ ಹೊಡೆದುಕೊಳ್ಳುವ ಪರಿಸ್ಥಿತಿ ಎದುರಾಗಲಿದೆ. ರಾಘವೇಂದ್ರ ಕುಂದಾಪುರ, ದೈಜ್ ವರ್ಲ್ಡ್ 24/7.